ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಶೇಷ ಎಂತ ಗೊತ್ತಲ್ಲ, ಉಡುಪಿಯಲ್ಲಿ ಬಹಳ ಗ್ರ್ಯಾಂಡ್ ಆಗಿ ನಡೆಯುವಂತಹ ವಿಟ್ಲಪಿಂಡಿ. ನಿನ್ನೆ ಅಷ್ಟಮಿ ರಾತ್ರಿ ಅರ್ಘ್ಯ ಎಲ್ಲ ಬಿಡ್ಲಿಕ್ಕಿತ್ತು. ನಮ್ಗೆ ಫುಲ್ ಕನ್ಫ್ಯೂಷನ್ ಆಗಿತ್ತು, ಇಲ್ಲಿ ಕೃಷ್ಣ ಮಠದಲ್ಲಿ ಬಿಡುದ, ನಮ್ಮ ವಿದ್ಯಾಪೀಠದಲ್ಲಿ ಬಿಡುದ, ಮನೆಯಲ್ಲಿ ಬಿಡುದ ಅಂತ ಹೇಳಿ. ಕೃಷ್ಣ ದೇವರಿಗೆ ಮತ್ತು ಚಂದ್ರ ದೇವರಿಗೆ ಅರ್ಘ್ಯ ಬಿಡ್ಬೇಕಲ್ಲ, ಅದು ಪ್ರಧಾನವಾದಂತಹ ಕ್ರಿಯೆ ಒಂದು. ಸೊ ಕೊನೆಗೆ ನನ್ನ ಹಸ್ಬೆಂಡ್ ಏನ್ ಮಾಡಿದ್ರು, ಮನೆಯಲ್ಲಿ ಸಹ ಅರ್ಘ್ಯ ಬಿಟ್ರು. ಆಮೇಲೆ ನಾನು ಸಹ ಹೋಗ್ತೇನೆ ಅಂತ ಎಣಿಸ್ಕೊಂಡಿದ್ದೆ ಕೃಷ್ಣ ಮಠಕ್ಕೆ. ಆದ್ರೆ ತುಂಬಾ ರಶ್ ಅಂತ ಅನಿಸಿತ್ತು, ಹಾಗೆ ಅದನ್ನು ಕ್ಯಾನ್ಸಲ್ ಮಾಡಿ ನನ್ನ ಹಸ್ಬೆಂಡ್ ಮಾತ್ರ ಒಬ್ಬರೇ ಹೋಗಿ ಅಲ್ಲಿ ಅರ್ಘ್ಯ ಬಿಟ್ಟು ಬಂದ್ರು. ರಾತ್ರಿ ನಾವು ಫುಲ್ ಉಪವಾಸ ಇದ್ದೇವೆ ಆಯ್ತಾ. ಅಷ್ಟಮಿ ದಿವಸ ಉಪವಾಸ ಇದ್ರೆ ಎಷ್ಟೋ ಕೋಟಿ ಏಕಾದಶಿಯ ದಿವಸ ಉಪವಾಸ ಇದ್ದಂತಹ ಒಂದು ಪುಣ್ಯ ಅಂತೆ. ಹಾಗೆ ಹೇಳಿ ನಾನು ಸಹ ತುಂಬಾ ಟ್ರೈ ಮಾಡಿದೆ, ಮತ್ತೆ ಸ್ವಲ್ಪ ಹಣ್ಣುಗಳನ್ನೆಲ್ಲ, ಹಾಲು ಹಣ್ಣೆಲ್ಲ ತಿಂದೆ. ನನ್ನ ಹಸ್ಬೆಂಡ್ ಅಂತೂ ಫುಲ್ ಉಪವಾಸ ಇದ್ದು ಮರು ದಿವಸವೇ ಅವರು ಫಲಹಾರ ಎಲ್ಲ ತಗೊಂಡದ್ದು. ಸೊ ಈಗ ನಾನು ವಿಟ್ಲಪಿಂಡಿಗೆ ಹೋಗ್ತಾ ಇದ್ದೇನೆ. ಅಂದ್ರೆ ಈಗ ಫಸ್ಟ್ ನಾವು ವಿದ್ಯಾಪೀಠಕ್ಕೆ ಹೋಗಿ ಅಲ್ಲಿನ ನಂತರ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ವಿಟ್ಲಪಿಂಡಿ ನೋಡ್ಲಿಕ್ಕೆ ಹೋಗುದು. ಇದು ನನ್ನ ಲೈಫಲ್ಲಿ ನನಗೆ ಸಿಕ್ಕಿದಂತಹ ಪ್ರಪ್ರಥಮವಾದಂತಹ ಒಂದು ಅವಕಾಶ. ಇಂತಹ ರಶ್ ಅಲ್ಲಿ, ಅದು ಸಹ ಮೇನ್ ಆಗಿ ಅಂದ್ರೆ ಕೃಷ್ಣನ ಕ್ಷೇತ್ರ ಇದು, ತುಂಬಾ ವಿಶಿಷ್ಟವಾದಂತಹ ಕ್ಷೇತ್ರ. ಇಲ್ಲಿಯ ಮಹಿಮೆ, ಇಲ್ಲಿಯ ಎಂತ ಹೇಳುದು, ಪ್ರಾಜ್ಞರ ಹತ್ರವೇ ನಾವು ಕೇಳಿ ತಿಳ್ಕೊಳ್ಬೇಕಷ್ಟೇ. ಅಂತಹದ್ರಲ್ಲಿ ನನಗೆ ಇಲ್ಲಿ ಅಷ್ಟಮಿಗೆ ಇದ್ದು ಮರುದಿವಸದ ಈ ಮೊಸರು ಕುಡಿಕೆ ಎಲ್ಲ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ನನ್ನ ಪುಣ್ಯ ಅಂತ ನಾನು ಎಣಿಸ್ತಾ ಇದ್ದೇನೆ ಆಯ್ತಾ. ಹಾಗೆ ನಿಮ್ಗೆ ಸಹ ಆದಷ್ಟು ಈ ವಿಡಿಯೋಸ್ ಎಲ್ಲ ನಿಮಗೆ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಅಲ್ಲಿ ಏನೇನು ನಡೀತದೆ ಅಂತ ನಂಗೆ ಇಷ್ಟವರೆಗೆ ಗೊತ್ತಿಲ್ಲ. ನಾನು ಇಷ್ಟವರೆಗೆ ಟಿವಿಯಲ್ಲಿ ನೋಡಲಿಲ್ಲ, ಪೇಪರಲ್ಲಿ ಓದಲಿಲ್ಲ. ಸ್ವಲ್ಪ ವಿಟ್ಲಪಿಂಡಿ ಅದು ಇದು ಅಂತ ಮೊಸರು ಕುಡಿಕೆ ಅಷ್ಟೇ ಗೊತ್ತು ಹೊರತು ಬೇರೆಯಲ್ಲಿ ಕೂಡ ಹೋಗಿ ನೋಡುವಂತಹ ಒಂದು ಸಾಹಸ ನಾನು ಮಾಡಲಿಲ್ಲ. ಯಾಕಂದ್ರೆ ಗೊತ್ತುಂಟಲ್ಲ ರಶ್ ಹೇಳಿ. ಸೊ ನನಗೆ ತುಂಬಾ ಭಯ ರಶ್ ಅಂತ ಹೇಳಿದ್ರೆ. ಆದ್ರೆ ಈ ಸತಿ ಹೋಗ್ಲೇಬೇಕಷ್ಟೇ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರೊಟ್ಟಿಗೆ. ಹಾಗೆ ನಾವು ಟೀಚರ್ಸ್ ಎಲ್ಲರೂ ಸಹ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಏನೆಲ್ಲ ಆಗ್ತದೆ ಅಂತ ಹೇಳಿ ನೋಡುವ. ವಿಡಿಯೋವನ್ನು ಕೊನೆ ತನಕ ಸಹ ನೋಡಿ ಆಯ್ತಾ. ನಿಮ್ಗೆ ಸಹ ವಿಟ್ಲಪಿಂಡಿ, ಮೊಸರು ಕುಡಿಕೆ, ಕೃಷ್ಣನ ದರ್ಶನ ಮಾಡುವಂತಹ ಎಲ್ಲ ಪ್ರಯತ್ನ ಸಹ ಈ ವಿಡಿಯೋದಲ್ಲಿ ನಾನು ಮಾಡಿರ್ತೇನೆ. ಇದೀಗ ನೀವು ನೋಡ್ತಾ ಇರೋದು ಕನಕ ಗೋಪುರದ ಎದುರು ಮಡಕೆ ಹೊಡೆಯುವಂತಹ ಕಾರ್ಯಕ್ರಮ ಆಯ್ತಾ. ಇಲ್ಲಿಗ ರಥದಲ್ಲಿ ಕೂತ್ಕೊಳ್ಳಿಸಿರುವುದು ಕೃಷ್ಣನ ಮಣ್ಣಿನ ಮೂರ್ತಿ. ಇದು 9 ಇಂಚು ಉದ್ದ ಇರುದಂತೆ. ಇನ್ನು ಇದನ್ನು ರಥದಲ್ಲಿ ಮಠದ ಸುತ್ತ ಪ್ರದಕ್ಷಿಣೆ ಬರಿಸಿ ಮಧ್ವ ಸರೋವರದಲ್ಲಿ ವಿಸರ್ಜನೆ ಮಾಡ್ತಾರೆ. ಇಲ್ಲಿ ನಾವು ಮುಖ್ಯ ಪ್ರಾಣ ದೇವರದು ಮತ್ತು ಕೃಷ್ಣ ದೇವರದು 2 ರಥವನ್ನು ಕಾಣಬಹುದು. ನಮ್ಗೆ ಇಲ್ಲಿ ಶ್ರೀಕೃಷ್ಣ ದೇವರ ರಥವನ್ನು ಎಳೆಯುವಂತಹ ಒಂದು ಭಾಗ್ಯ ಕೂಡ ಸಿಕ್ಕಿತು. ಆ ರಶ್ ಅಲ್ಲಿ ಕೂಡ ನಮ್ಮದೊಂದು ಸೆಲ್ಫಿ ತೆಗೆಯುವಂತಹ ಪ್ರಯತ್ನ ಸಾಗ್ತಾ ಇತ್ತು. ಅಲ್ಲಿಂದ ನಂತರ ನಾವು ಮೂವರುಂಟಲ್ಲ ಹೇಗೋ ತಪ್ಪಿಸಿಕೊಂಡು ಆ ರಶ್ ಅಲ್ಲಿ ನುಗ್ಗಲಲ್ಲಿ ಯಾರ್ಯಾರ ಕೈಕಾಲಿನ ಅಡಿಗೆ ಬೀಳದ್ದು ಪುಣ್ಯ ಆಯ್ತಾ, ತಪ್ಪಿಸಿಕೊಂಡು ಬಂದು ಮಧ್ವ ಸರೋವರದ ಹತ್ತ ಬಂದೆವು. ಯಾಕೆಂದ್ರೆ ಫಸ್ಟಿಗೆ ಬಂದ್ರೆ ಅಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆಲ್ಲ ಬೇಕಾದಷ್ಟು ಜಾಗ ಸಿಗ್ತದೆ, ಮತ್ತೆ ರಶ್ ಆದ್ರೆ ಅಲ್ಲಿಗೆ ಸಹ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಇನ್ನು ತುಂಬಾ ಚಂದದ ಒಂದು ಬೋಟ್ ಅಲ್ಲಿ ದೇವರನ್ನು ಇಟ್ಟು ಪ್ರದಕ್ಷಿಣೆ ಬರುವಂತಹ ಕಾರ್ಯಕ್ರಮ ಎಲ್ಲ ಉಂಟಂತೆ ಹಾಗಂತ ಹೇಳಿದ್ರು. ಹಾಗೆ ನಂಗೆ ಸಹ ನೋಡುವಂತಹ ಕುತೂಹಲದಲ್ಲಿ ನಾನು ಸಹ ಆ ರಶ್ ಅಲ್ಲಿ ಅವರ ಜೊತೆಗೆ ಹೇಗಾದ್ರೂ ಬಂದೆ ಆಯ್ತಾ. ನನ್ಗೆ ಒಂದು ಕಡೆ ಉಸಿರು ಕಟ್ಟುವ ಹಾಗೆ ಕೂಡ ಆಯ್ತು, ಹೆದರಿಕೆ ಆಯ್ತು ನಂಗೆ. ಬ್ಯಾಗ್ ಇದ್ದವ್ರ ಹತ್ರ ವೈರಸ್ ಇದೆ ಅಂತ ಲೆಕ್ಕ. ಹೇಗೋ ದೇವರ ದಯದಿಂದ ನಾವೆಲ್ಲ ಇಲ್ಲಿಗೆ ಬಂದೆವು. ವೈರಸ್ ಉಂಟಾ ತಂದ್ರ ಕೊನೆಗೆ ಸಹ
ಹಾಗೆ ಸ್ವಲ್ಪ ಹೊತ್ತಿನಲ್ಲಿಯೇ ನಮ್ಮ ವಿದ್ಯಾರ್ಥಿಗಳು ಕೂಡ ಅಲ್ಲಿಗೆ ಬಂದ್ರಾಯ್ತಾ. ಅವರಿಗೆ ನನ್ನ ಹಸ್ಬೆಂಡ್ ಹೊರಡುವಾಗ ಹೇಳಿದ್ದೆ, ಯಾರಿಗಾದ್ರೂ ಈಜ್ಲಿಕ್ಕೆಲ್ಲ ಇಂಟ್ರೆಸ್ಟ್ ಇದ್ರೆ ಬೈರಸಲ್ಲಿ ಇಟ್ಕೊಂಡು ಬನ್ನಿ ಅಂತ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಈಜ್ಲಿಕ್ಕೆಲ್ಲ ರೆಡಿಯಾಗೇ ಬಂದಿದ್ರು. ಆದರೆ ಅವರೇನು ಮಾಡಿದ್ರು, ದೇವರ ರಥದ ಒಟ್ಟಿಗೆ ಬಂದು ಮಧ್ವ ಸರೋವರಕ್ಕೆ ಬಂದರು. ಹಾಗೆ ಅವರು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ಬಂದವರೇ ಈ ಮಕ್ಕಳು ಕೂಡ ಈಜಲಿಕ್ಕೆ ಶುರು ಮಾಡಿದ್ರು. ಈಜಲಿಕ್ಕೆ ಗೊತ್ತಿದ್ದವರು, ಗೊತ್ತಿಲ್ಲದವರೆಲ್ಲ ದಂಡೆಯಲ್ಲಿಯೇ ಕೂತ್ಕೊಂಡ್ರು. ಮತ್ತೆ ನನ್ನ ಹಸ್ಬೆಂಡ್ ಬಂದಮೇಲೆ ಅವರು ಸಹ ನೀರಿಗೆ ಇಳಿದು ದೇವರು ಎಷ್ಟು ಹೊತ್ತು ಬೋಟಲ್ಲಿ ಅಲ್ಲಿ ಪ್ರದಕ್ಷಿಣೆ ಬಂದಿದ್ದಾರೆ ಅಷ್ಟು ಹೊತ್ತು ಕೂಡ ದೇವರೊಟ್ಟಿಗೆ ಫುಲ್ ಪ್ರದಕ್ಷಿಣೆ ಬಂದಿದ್ದಾರೆ ಆಯ್ತಾ. ಅವರ ಒಂದು ಆ ಸಾಹಸ ಧೈರ್ಯ ನೋಡಿ ನನಗೆ ಆಶ್ಚರ್ಯ ಆಯಿತು. ಸ್ವಲ್ಪ ಕೂಡ ಆಯಾಸ ಇಲ್ಲದೆ ಅಷ್ಟು ಹೊತ್ತು ಸಹ ಹೇಗೆ ಇದ್ರು ಅಂತ ಹೇಳಿ ನನಗಂತೂ ತುಂಬ ಟಯರ್ಡ್ ಆಗಿತ್ತು. ನಾವು ಇಬ್ಬರು ಶ್ರೀಪಾದಂಗಳವರು ಕೂಡ ದೇವರ ಜೊತೆಗೆ ದೋಣಿಯನ್ನು ಹತ್ತುವುದನ್ನು ನಾವು ಕಾಣ್ಬೋದು. ಇನ್ನು ಈ ದೋಣಿಯಲ್ಲಿ ದೇವರನ್ನು 3 ಸಲ ಮಧ್ವ ಮಂಟಪದ ಸುತ್ತ ಪ್ರದಕ್ಷಿಣೆ ಬರಿಸ್ತಾರೆ. ದೋಣಿಯಲ್ಲಿ ಮೊಸರು ತುಂಬಿದಂತಹ ಮಡಕೆಯನ್ನು ಇಟ್ಟಿರ್ತಾರೆ. ಅದನ್ನು ಶ್ರೀಪಾದಂಗಳವರು ಅಲ್ಲಿ ಒಡಿತಾರೆ ಆಯ್ತಾ. ಹಾಗೆ ಒಡೆದ ನಂತರ ಮಣ್ಣಿನ ಶ್ರೀಕೃಷ್ಣನ ಮೂರ್ತಿಯನ್ನು ನೀರಿನಲ್ಲಿ ಹಾಕ್ತಾರೆ. ಹಾಕಿದ ಮೇಲೆ ಆ ಮೂರ್ತಿಯನ್ನು ನೀರಿನ ಅಡಿಗೆ ಹೋಗಿ ಯಾರು ಹೆಕ್ಕಿ ಮೇಲೆ ತರ್ತಾರೋ ಅವರು ಆ ದಿವಸದ ಚಾಂಪಿಯನ್ ಅಂತ ಲೆಕ್ಕಂತೆ. ಇಲ್ಲಿ ನಾವು ನೋಡ್ಬೋದು ಚಿಕ್ಕ ಸ್ವಾಮಿಗಳು ಕೂಡ ಮಕ್ಕಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಈಜಾಡುವುದನ್ನು ನೋಡಿ. ಇಲ್ಲಿ ಒಬ್ಬ ಹುಡುಗನಿಗೆ ಆ ಮಣ್ಣಿನ ಮೂರ್ತಿ ಸಿಕ್ಕಿತು ನೋಡಿ ಕೈಯಲ್ಲಿ ಎತ್ತಿ. ಯಾರು ತಗೊಂಡದ್ದು ಮಣ್ಣಿನ ಮೂರ್ತಿನ? ಶೂರ. ಹಾಗೆ ಇಲ್ಲಿ ಇಷ್ಟು ಕಾರ್ಯಕ್ರಮ ಆದಮೇಲೆ ನಾವು ರಾಜಾಂಗಣದಲ್ಲಿ ನಡೆಯುವಂತಹ ಹುಲಿವೇಷ ಸ್ಪರ್ಧೆ ನೋಡಲಿಕ್ಕೆ ಹೊರಟೆವು. ಅಲ್ಲಿ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ರಶ್ಶು ಅಂದರೆ ರಶ್ಶು. ಆದರೂ ಹೇಗೋ ಎಲ್ಲ ಮಾಡ್ಕೊಂಡು ಬಂದು ನಮ್ಮ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಎದುರಲ್ಲಿ ಸ್ವಾಮೀಜಿ ಕೂತ್ಕೊಳ್ಳೋ ಅಲ್ಲಿಗೆ ಹೇಗೋ ತಲುಪಿದೆವು. ಹಾಗೆ ಚಂದ ಮಾಡಿ ನಮಗೆ ಎಲ್ಲ ಹುಲಿವೇಷವನ್ನು ಕೊನೆಯವರೆಗೆ ಸಹ ನೋಡುವಂತಹ ಅವಕಾಶ ಸಿಕ್ಕಿತು. ಹಾಗೆ ಹುಲಿವೇಷ ಪ್ರದರ್ಶನ ಮಾಡಿದವರೆಲ್ಲರೂ ಕೂಡ ಬಂದು ಸ್ವಾಮೀಜಿಯ ಕೈಯಿಂದ ಮಂತ್ರಾಕ್ಷತೆ ತೆಗೆದುಕೊಳ್ಳುವುದನ್ನು ನಾವಿಲ್ಲಿ ನೋಡ್ಬೋದು. ಸರದಿ ಸಾಲಿನಲ್ಲಿ ಬಂದು ಎಲ್ಲರೂ ಕೂಡ ಮಂತ್ರಾಕ್ಷತೆ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಎಲ್ಲ ಟೀಮ್ನಲ್ಲಿ ಸಹ ಉಂಟಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರು ಅಂತ ಎಷ್ಟು ಒಂದು ಎನರ್ಜೆಟಿಕ್ ಆಗಿ ಅದರಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದರೆ ನೋಡುವಾಗಲೇ ಆಶ್ಚರ್ಯ ಆಗ್ತಾ ಇತ್ತು.
सर, आपको कैसा लगा हमारा उड़पी में आके? नमस्कारम तुलुनाडु। ಈ ಸಾಲ ಕಪ್ ನಮ್ದೇ. ನೋಡಿ ನೋಡಿ ನಮ್ಮ ವಿದ್ಯಾಪೀಠದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಸಕ್ತಿ ಬಂದು ನಾವು ಕೂಡ ಮಾಡ್ತೇವೆ ಅಂತ ಹೇಳಿ ವೇದಿಕೆಯ ಮುಂದೆ ಸ್ವಾಮೀಜಿಗೆ ಸಮರ್ಪಣೆ ಮಾಡಿದರು ಹುಲಿವೇಷ ಕುಣಿದು. ಹೀಗೆ ಎಲ್ಲ ಚಿಕ್ಕ ಮಕ್ಕಳು ಕೂಡ ಹಸಿವೆ ಆದರೆ ಕೂಡ ಕೊನೆಯವರೆಗೆ ಸಹ ಹುಲಿವೇಷವನ್ನು ನೋಡಿ ನಂತರ ನಾವು ಚೌಕಿಗೆ ಬಂದು ಅವರಿಗೆಲ್ಲ ಫಲಹಾರ ಎಲ್ಲ ಮಾಡಿಸಿ ವಿದ್ಯಾಪೀಠದಲ್ಲಿ ಬಿಟ್ಟು ನಾವು ನಮ್ಮ ಮನೆಗೆ ಬಂದೆವು.